ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 14ನೇ ಅಧ್ಯಾಯ ಶ್ಲೋಕ 39. ಭವಿಷ್ಯತ ತವ ಅಭದ್ರೌ ಅಭದ್ರೇ ಜಾಟರ ಅಧಮೌ ಲೋಕಾನ್ ಸಪಾಲಾನ್ ತ್ರೀಂಚಂಡಿ ಮುಹು ಆಕ್ರಂದ ದೈಷ್ಯತ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಹೇ ಉದ್ದಟ್ಟಳೆ, ನಿನ್ನ ಅಧಮ ಗರ್ಭದಲ್ಲಿ ಇಬ್ಬರು ತುಚ್ಛರಾದ ಪುತ್ರರು ಜನಿಸುತ್ತಾರೆ. ದುರದೃಷ್ಟ ಹೆಂಗಸೆ, ಅವರು 3 ಲೋಕಗಳಿಗೂ ಸತತವಾಗಿ ಶೋಕವನ್ನು ಉಂಟು ಮಾಡುತ್ತಾರೆ. ಅವಳ ಗರ್ಭದಲ್ಲಿ ಹುಟ್ಟುವ ಮಕ್ಕಳು ಎಂತ ತುಚ್ಛರಾದ ಪುತ್ರರು, ಅಂದ್ರೆ ತುಚ್ಛರಾದ ಅಧಮ ಗರ್ಭದಲ್ಲಿ ತುಚ್ಛರಾದ ಪುತ್ರರು. ಇಂಥ ಮಕ್ಕಳು ಎಂತ ಮಾಡುವಂತದ್ದು? ಶೋಕವನ್ನು ಉಂಟು ಮಾಡೋದು ಎಲ್ಲ ಲೋಕಕ್ಕೆ. ಬೇಸಿಗೆ ಭಾವಾರ್ಥ ನೋಡುವ. ತಾಯಿಯ ಅಧಮ ಗರ್ಭದಿಂದ ದುಷ್ಟ ಮಕ್ಕಳು ಜನಿಸುತ್ತಾರೆ. ಧಾರ್ಮಿಕ ಜೀವನದ ವಿಧಿ ನಿಯಮಗಳನ್ನು ಉದ್ದೇಶಪೂರ್ವಕ ಉಪೇಕ್ಷಿಸಿದಾಗ ಸ್ತ್ರೀವರ್ಗಕ್ಕೆ ಮಲಿನಗೊಳ್ಳುತ್ತದೆ. ಹಾಗೆ ಯಾವಾಗ ನಾವು ಶಾಸ್ತ್ರದ ವಿಧಿ ನಿಯಮವನ್ನು ಪಾಲನೆ ಮಾಡುವುದಿಲ್ಲ, ಹಾಗಾಗಿ ಆಗ ನಮ್ಗೆ ಹುಟ್ಟುವಂತ ಮಕ್ಕಳು ದುಷ್ಟ ಮಕ್ಕಳಂತೆ. ಪ್ರಭುಪಾದ ಹೇಳುವಂತಹದ್ದು ಕಲಿಯುಗದಲ್ಲಿ ಈ ರೀತಿ ಆಗ್ತಾ ಉಂಟು. ಕಲಹ ಯುಗ. ಯಾಕೆಂದ್ರೆ ಕಲಿಯುಗದಲ್ಲಿ ಭಗವಂತ ಇಲ್ಲ, ಕೃಷ್ಣ ಮೈನಸ್. ಕೃಷ್ಣ ಮೈನಸ್ ಆದ್ರೆ ಎಂತಾಗ್ತದೆ? ಮಕ್ಕಳು, ಈ ರೀತಿಯ ಮಕ್ಕಳು, ದುಷ್ಟ ಮಕ್ಕಳು ಹುಟ್ಟುವಂಥದ್ದು. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಕಲಿಯುಗದ ಸಿಂಪ್ಟಮ್ಸ್. ಹಾಗಾಗಿ ಸ್ತ್ರೀವರ್ಗವೇ ಮಲಿನಗೊಳ್ಳುತ್ತದೆ. ಪರಿಣಾಮವಾಗಿ ಅನಪೇಕ್ಷಿತ ಮಕ್ಕಳು ಹುಟ್ಟುತ್ತಾರೆ. ಅನಪೇಕ್ಷಿತ ಮಕ್ಕಳು ಅಂದ್ರೆ ಮಕ್ಕಳೆಲ್ಲ ರೂಪಲ್ಲಿರುವಂಥದ್ದು ರಾಸ್ಕಲ್ಸ್ ಅಂತೆ. ಅಂದ್ರೆ ಅವರಿಗೆ ಯಾವುದೇ ಸಭ್ಯತೆ ಇಲ್ಲ. ಹಾಗಾಗಿ ಪ್ರಭುಪಾದ ಎಂತ ಮಾಡಿದ್ದಾರೆ? ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟಿದ್ದಾರೆ. ಈ ಕೃಷ್ಣ ಪ್ರಜ್ಞೆಯಿಂದ ಎಂತ ಆಗ್ತಾ ಉಂಟು? ಅಂತ ಅನಪೇಕ್ಷಿತ ಮಕ್ಕಳು ಈಗ ಡಿವೋಟೀಸ್ ಆಗ್ತಾ ಇದ್ದಾರೆ. ಇದು ಪ್ರಭುಪಾದ ಕೃಪೆ. ಪ್ರಭುಪಾದ ಬಂದದ ಅದಕ್ಕೆ. ಯಾಕೆಂದ್ರೆ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಕಳಿಸಿದ್ದು ಪ್ರಭುಪಾದನ ಹೋಗಿ. ಯಾಕೆಂದ್ರೆ ಪ್ರಭುಪಾದ ನೋಡಿ, ಪ್ರಭುಪಾದ ಅಮೆರಿಕಕ್ಕೆ ಹೋದ್ರು. ಅಮೆರಿಕ ಆ ಟೈಮಲ್ಲಿ ಅಂದ್ರೆ ಎಲ್ಲವೂ ಸ್ಟಾರ್ಟ್ ಆಗುವುದು ಅಮೆರಿಕದಲ್ಲಿ. ಈಗ ನಾವು ನಮ್ಮ ಮಕ್ಕಳನ್ನು ಅಮೆರಿಕ ಕಲಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಎಷ್ಟು ಒಂದು ಇದು ನೋಡಿ, ಎಷ್ಟು ಖಂಡಮಾದ ವಿಷಯ. ಮಕ್ಕಳನ್ನು ಜಾಸ್ತಿ ಎಜುಕೇಶನ್ ಮಾಡಿಸಿ ಅಲ್ಲಿಗೆ ಹೋಗೋದು, ಮಕ್ಕಳ ತಂದೆ ತಾಯಿಗಳು ಅಲ್ಲಿಗೆ ಹೋಗುವಂಥದ್ದು. ಇದು ಕೇಳುವಂಥದ್ದು ಡಿಗ್ರೇಡೇಷನ್ ಆಫ್ ಸಿವಿಲೈಸೇಷನ್. ಕಲಿಯುಗದಲ್ಲಿ ಯಾವುದು ಬೇಡ ಅದಕ್ಕೆ ಜಾಸ್ತಿ ಒತ್ತು. ಹಾಗಾಗಿ ಅಲ್ಲಿ ಕಲಿಯುವುದರಿಂದ ಮಕ್ಕಳು, ಅವರ ಮಕ್ಕಳು ಕೂಡ ಅಲ್ಲೇ ಬೆಳೆಯುವಂಥದ್ದು. ಅವರು ಕೂಡ ಆ ರೀತಿ ಆಗ್ತಾರೆ. ಸಂಸ್ಕಾರ ಇಲ್ಲ. ಇಲ್ಲಿ ಅಟ್ಲೀಸ್ಟ್ ಭಾರತದಲ್ಲಿ ಸ್ವಲ್ಪ ಸಂಸ್ಕಾರ ಉಂಟು. ಹಾಗೆ ಪ್ರಭುಪಾದ ಅಮೆರಿಕಕ್ಕೆ ಹೋದ್ರು. ಅಮೆರಿಕದಲ್ಲಿ ಆ ಟೈಮಲ್ಲಿ ಹಿಪ್ಪಿ ಮೂವ್ಮೆಂಟ್ ಇತ್ತು. ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಯೂತ್, ರೋಡಲ್ಲಿ ಯೂತ್. ಮತ್ತೆ ಆಗ ಸರ್ಕಾರ ಫೋರ್ಸ್ಫುಲಿ ಮನೆಯಲ್ಲಿ ಒಬ್ಬನನ್ನು ಆರ್ಮಿಗೆ ಹಾಕ್ತಾ ಇದ್ರು. ನೋಡಿ, ಆರ್ಮಿಗೆ ಹೋಗ್ಬೇಕಿದ್ರೆ ನಮ್ಮ ಹತ್ರ ಕ್ಷತ್ರಿಯ ಕ್ವಾಲಿಟಿ ಇರ್ಬೇಕು. ಫೋರ್ಸ್ಫುಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲ ಯೂತ್ ರಿವೋಲ್ಟ್ ಆದ್ರು. ಹಾಗೆ ಎಲ್ಲ ರೀತಿಯ ಬೇಡದ್ ಮಾಡ್ತಾ ಇದ್ರಂತೆ ಯೂತ್. ಪ್ರಾಕ್ಟಿಕಲ್ ಹೇಳುವುದಾದ್ರೆ ಇದೆ ಎಂತ, ಅನಪೇಕ್ಷಿತ ಮಕ್ಕಳು. ಆದ್ರೆ ಪ್ರಭುಪಾದ ನೋಡಿ, ಹಾಗಾಗಿ ಈ ಶುದ್ಧ ಭಕ್ತರಿಗೆ ಅನಪೇಕ್ಷಿತ ಮಕ್ಕಳನ್ನು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಪ್ರಭುಪಾದ ಡಿಸೈಬಲ್ಸ್ ಎಲ್ಲ ಅವ್ರ ಲೈಫ್ ಡೆಡಿಕೇಟ್ ಮಾಡಿ ಅವ್ರು ಹೇಳ್ತಾರೆ,
ನಾವು ಪ್ರಭುಪಾದಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ಯಾಕೆಂದ್ರೆ ನಾವು ಯಾವ ಕಂಡೀಷನ್ ಅಲ್ಲಿ ಇದ್ದೇವೆ ನಮ್ಗೆ ಗೊತ್ತುಂಟು. ಎಂತ ಕಂಡೀಷನ್ ನಾವು ಇದ್ದೇವೆ ಅಂತ ಗೊತ್ತುಂಟು. ನಮ್ಮನ್ನು ಬಂದು ರಕ್ಷಣೆ ಮಾಡಿದ್ರು ಪ್ರಭುಪಾದ. ಅದಕ್ಕೆ ಅವ್ರು ಜೈ ಪ್ರಭುಪಾದ ಜೈ ಪ್ರಭುಪಾದ ಹೇಳುವಂಥದ್ದು. ನಾವು ಕೂಡ ಹಾಗೆ, ನಾವು ಪ್ರಭುಪಾದಿಗೆ ಎಷ್ಟು ಜೈ ಹೇಳಿದ್ರು ಕೂಡ ಸಾಲದು. ಯಾಕೆಂದ್ರೆ ಕಲಿಯುಗದಲ್ಲಿ ಇಂಥ ಮಕ್ಕಳೇ ಇರುವಂತಹದ್ದು. ಕಲಿಯುಗ ಅಂದ್ರೆ ಕಲಾಯುಗ, ಕಲಿಯುಗದ ಸಿಂಪ್ಟಮ್ಸ್. ಇಂದಿನ ಯುಗದಲ್ಲಿ ಒಳ್ಳೆ ಮಕ್ಕಳು, ಯಾಕಂದ್ರೆ ಅದು ಸಂಸ್ಕಾರ ಇತ್ತು. ಈಗ ಕಲಿಯುಗದಲ್ಲಿ ಇಲ್ಲ. ಈಗ ನಾವು ಫಾಲೋ ಮಾಡುವಂಥದ್ದು ಯಾವುದು? ನಮ್ಮ ಎಜುಕೇಶನ್ ಸಿಸ್ಟಮ್. ಬ್ರಿಟಿಷರ್ ತಂದು ಕೊಟ್ಟ ಎಜುಕೇಶನ್ ನಾವು ಫಾಲೋ ಮಾಡುವಂಥದ್ದು. ನಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಆಸಕ್ತಿ ಉಂಟಾ ಆಧ್ಯಾತ್ಮಿಕದಲ್ಲಿ? ಇಲ್ಲ. ನೀವು ಈಗ ಹೇಳಿದ್ರು ಕೂಡ ನಿಮ್ಗೆ ಹುಚ್ಚ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗಿದು ನಾಗರಿಕತೆ ಆಗಿನ ನಾಗರಿಕತೆ, ಅನಿಮಲಿಸ್ಟಿಕ್ ಸಿವಿಲೈಸೇಷನ್. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅನಪೇಕ್ಷ ಮಕ್ಕಳು ಹುಟ್ಟುತ್ತಾರೆ ಎಂದು ಭಗವದ್ಗೀತೆಯಲ್ಲಿ 1.40 ಹೇಳಿದೆ. ಸ್ತ್ರೀವರ್ಗ ಮಲಿನವಾದಾಗ ಅನಪೇಕ್ಷ ಮಕ್ಕಳು ಹುಟ್ಟುತ್ತಾರೆ. ಇದು ವಿಶೇಷವಾಗಿ ಗಂಡು ಮಕ್ಕಳ ವಿಷಯದಲ್ಲಿ ನಿಜ. ನೋಡಿ, ಗಂಡು ಮಕ್ಕಳಿಗೆ ವಿಷಯದಲ್ಲಿ ನಿಜ ಅಂತೆ. ಎಂತ ಹೇಳ್ತಾರೆ ಪ್ರಭುಪಾದ್? ತಾಯಿ ಒಳ್ಳೆಯವಳಾಗಿದ್ದರೆ ಖಂಡಿತವಾಗಿ ಸುಪುತ್ರರು ಜನಿಸುವುದಿಲ್ಲ. ನೋಡಿ, ಆಗದಿದ್ದರೆ. ಹಾಗಾಗಿ ಒಂದು ಮಗ ಒಳ್ಳೆ ಕೃಷ್ಣ ಪ್ರಜ್ಞೆ ಆಗ್ಬೇಕಿದ್ರೆ ಕ್ರೆಡಿಟ್ ಯಾರಿಗೆ ಹೋಗುವಂಥದ್ದು? ತಾಯಿಗೆ. ತಾಯಿಗೆ ಹೋಗುವಂಥದ್ದು. ಕ್ರೆಡಿಟ್ ಗೋಸ್ ಟು ತಾಯಿ. ಪ್ರಭುಪಾದ ಹೇಳ್ತಾ ಇದ್ದಾರೆ ಗಂಡು ಮಕ್ಕಳ ವಿಷಯದಲ್ಲಿ ನಿಜ. ಹಾಗಾಗಿ ಗಂಡು ಮಗುವನ್ನು ಒಳ್ಳೆ ಮಾಡ್ಬೇಕಿದ್ರೆ ಅದು ತಾಯಿ ಒಳ್ಳೇದಿರ್ಬೇಕು, ಇಲ್ಲದೆ ಆಗುದಿಲ್ಲ. ತಾಯಿ ಒಳ್ಳೆಯವಳಾಗಿ ಆಗದಿದ್ದರೆ ಖಂಡಿತವಾಗಿ ಸುಪುತ್ರರು ಜನಿಸುವುದಿಲ್ಲ. ವಿದ್ವಾಂಸರಾದ ಕಶ್ಯಪರು ದ್ವಿತೀಯ ಅಧಮ ಗರ್ಭದಲ್ಲಿ ಜನಿಸುವ ಪುತ್ರ ಸ್ವಭಾವವನ್ನು ದೂರದೃಷ್ಟಿಯಿಂದ ಕಾಣಬಲ್ಲರು. ಹಾಗೆ ಕಶ್ಯಪನಿಗೆ ದೂರದೃಷ್ಟಿಯಿಂದ ಕಾಣ್ತಾ ಉಂಟು ಯಾವ ಮಕ್ಕಳು ಹುಡ್ತಾರೆ ಅನ್ನೋದು. ತಾಯಿ ಅತಿ ಕಾಮಿಯಾಗಿರುವುದರಿಂದ ಸಹಜವಾಗಿ ಗರ್ಭ ಅಧಮವಾಗಿತ್ತು. ಹೀಗಾಗಿ ಅವಳು ಧರ್ಮಗ್ರಂಥದ ಸಕಲ ವಿಧಿ ನಿಯಮಗಳನ್ನು ಉಲ್ಲಂಘಿಸಿದಳು. ಅಂತ ಸ್ತ್ರೀಯರ ಪ್ರಧಾನವಾಗಿರುವ ಸಮಾಜದಲ್ಲಿ ಒಳ್ಳೆ ಮಕ್ಕಳನ್ನು ಯಾರು ನಿರೀಕ್ಷಿಸಬಾರದು. ಹಾಗೆ ಕಲಿಯುಗದಲ್ಲಿ ಒಳ್ಳೆ ಮಕ್ಕಳು ಹೇಗೆ ಹುಟ್ಟುವಂಥದ್ದು? ಸಾಧ್ಯವೇ ಇಲ್ಲ. ಕೃಷ್ಣ ಪ್ರಜ್ಞೆ ಬಂದ್ರೆ ಸಾಧ್ಯ ಉಂಟು, ಇಲ್ಲದಿದ್ರೆ ಇಲ್ಲ. ತುಂಬಾ ಕಷ್ಟ. ಆದ್ರೆ ಈ ಕೃಷ್ಣ ಪ್ರಜ್ಞೆಯಿಂದ ಕೆಟ್ಟ ಮಕ್ಕಳು ಕೂಡ ಎಲಿವೇಟ್ ಆಗ್ತಾರೆ. ಎಸ್. ಶ್ಲೋಕ 40. ಪ್ರಾಣೀನಾಂ ಅನ್ಯಮಾನಾನಾಂ ದೀನಾನಾಂ ಅಕೃತ ಆಗಸಾಂ ಸ್ತ್ರೀನಾಂ ನಿಗ್ರಯಮಾನಾನಾಂ ಕೋಪಿತೇಷು ಮಹಾತ್ಮಷು. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಅಭಯಚರಣಾನು ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಜೈ. ಅವರು ನಿರಪರಾಧಿ ಬಡಜೀವಿಗಳನ್ನು ಕೊಲ್ಲುತ್ತಾರೆ, ಸ್ತ್ರೀಯರಿಗೆ ಚಿತ್ರಹಿಂಸ ನೀಡುತ್ತಾರೆ ಮತ್ತು ಮಹಾತ್ಮರಿಗೆ ಕ್ರೋಧ ಉಂಟು ಮಾಡುತ್ತಾರೆ. ಯಾರು? ಇವಳ ಮಕ್ಕಳು, ಇವಳು ಹುಟ್ಟುವಂತ ಮಕ್ಕಳು ಬಡಜೀವಿಗಳನ್ನು ಕೊಲ್ಲುತ್ತಾರೆ ಅಂತೆ, ಸ್ತ್ರೀಯರಿಗೆ ಚಿತ್ರಹಿಂಸೆ ಮಾಡುತ್ತಾರೆ ಮತ್ತು ಮಹಾತ್ಮರಿಗೆ ಕ್ರೋಧ ಉಂಟು ಮಾಡುತ್ತಾರೆ. ಎಸ್ ಭಾವಾರ್ಥ. ಮುಗ್ಧ ನಿರಪರಾಧಿ ಜೀವಿಗಳು ಕೊಲ್ಲಲ್ಪಡುವಾಗ, ಹೆಂಗಸರು ಚಿತ್ರಹಿಂಸೆಗೊಳಗಾದಾಗ ಹಾಗೂ ಕೃಷ್ಣ ಬಗ್ಗೆ ನಿರತರಾದ ಮಹಾತ್ಮರು ಕ್ರೋಧಕ್ಕೊಳಗಾದಾಗ ಆಸು ಚಟುವಟಿಕೆಗಳು ಪ್ರಧಾನವಾಗಿರುತ್ತದೆ. ಈಗ ಕಲಿಯುಗದಲ್ಲಿ ಈ ಸಿಂಪ್ಟಮ್ಸ್. ಕಲಿಯುಗ ಅಂದ್ರೆ ನಿರಪರಾಧ ಜೀವಿಗಳು ಕೊಲ್ಲುವಂಥದ್ದು. ಎಕ್ಸಾಂಪಲ್ ಯಾವುದು? ಪ್ರಾಣಿಗಳು. ನಮ್ಮ ನಾಲಿಗೆಯ ಚಪ್ಪಲಗೋಸ್ಕರ ಎಷ್ಟು ಸ್ಲಾಟರ್ ಹೌಸ್ ಉಂಟು. ಜನರಿಗೆ ಚೂರು ಕೂಡ ದಯೆ ಇಲ್ಲ. ಈಗ ನೀವು ಮಾಂಸಾಹಾರಿ ತಿನ್ನುವಂತರು ಹೇಳಿ, ಯಾಕೆ ಬಡಜೀವಿ? ನಾನು ಹೇಳ್ತೇನೆ, ಎಂತ ಬಡಜೀವಿ? ನಾನು ತಿನ್ನುವಂಥದ್ದು, ಅದ್ರಲ್ಲಿ ಎಂತ ತಪ್ಪು? ಅವನಿಗೆ ಒಪ್ಲಿಕ್ಕೆ ಆಗುವುದಿಲ್ಲ. ಹೇಗೆಂದ್ರೆ, ನಾನು ಇಲ್ಲಿ ನಮ್ಮ ದೇವಸ್ಥಾನದಿಂದ ಕದ್ರಿ ಮಾರ್ಕೆಟ್ ಉಂಟು, ಅಲ್ಲಿ ಹೋಗುವಾಗ ಫಸ್ಟಿಗೆ ಈ ಕುರಿದ ಅಂಗಡಿ ಮತ್ತೆ ಕೋಳಿದೆಲ್ಲ ಅಂಗಡಿ ಉಂಟು, ಮತ್ತೆ ವೆಜಿಟೇಬಲ್ ಅಂಗಡಿ, ರೇಷನ್ ಅಂಗಡಿ ಮತ್ತೆ ವೆಜಿಟೇಬಲ್ ಅಂಗಡಿ. ಆಗ ಅಲ್ಲಿಗೆ ಹೋಗ್ತೇನೆ ವೆಜಿಟೇಬಲ್. ಆಗ ಅಲ್ಲಿ ಹೋಗುವಾಗ ಆ ರೋಡಲ್ಲಿ ಕ್ರಾಸ್, ಈ ರೋಡಿಗೆ ಬಂದು ಮತ್ತೆ ನಾನು ದಾಟುವಂಥದ್ದು ಅಲ್ಲಿಗೆ ಹೋಗ್ಲಿಕ್ಕೆ. ಯಾಕಂದ್ರೆ ಅಲ್ಲಿ ಹತ್ತಿರ ಹೋಗುವಾಗ ಅದು ತುಂಬಾ ಹತ್ತಿರ ಹೋಗುವಾಗ ಅದರ ಕೂಗು ನೋವಾಗ್ತದೆ. ಅವ ಎಂತ ಮಾಡ್ತಾನೆ, ಕೋಳಿಯನಿಗೆ ಕಟ್ ಮಾಡುವಾಗ ಕೂಗ್ತದೆ ಅದು ಕೋಳಿ, ಅದೇ ಇದು ಕೂಡ ಕುರಿ ಕೂಡ ಆಗುದಿಲ್ಲ, ನೋವು ಕೇಳಲಿಕ್ಕೆ ಆಗುದಿಲ್ಲ, ತುಂಬಾ ನೋವಾಗ್ತದೆ. ಆ ಜನರಿಗೆ ನೋಡಿ, ಅವನು ಕಟ್ ಮಾಡುವವನಿಗೆ ನೋವಾಗುದಿಲ್ಲ, ತಿನ್ನುವನಿಗೆ ನೋವಾಗುದಿಲ್ಲ.
ರಾಕ್ಷಸರಾಗಿ ತಿಂತಾರೆ. ಚೂರು ಕೂಡ ದಯೆ ಅನ್ನೋದಿಲ್ಲ. ಈಗ ಹೇಗಂದ್ರೆ ನಮ್ಮ ಮಗಳು ಇಲ್ಲದೆ ನಮ್ಮ ಮಗನನ್ನು, ಅದೇ ರೀತಿ ಆ ಮರಕ್ಕೆ ಇಟ್ಟು ಈ ಎಂತ ಹೇಳುವಂಥದ್ದು ಕುರಿ ಕಟ್ಟು ಮಾಡುವ ಆ ಕತ್ತಿಯಲ್ಲಿ ಕಟ್ಟು ಮಾಡಿದ್ರೆ ಹೇಗೆ ಆಗ್ತದೆ? ಎಸ್, ನಮ್ಗೆ ನೋವು ಆಗ್ತದೆ ಇಲ್ವಾ? ಎಸ್, ದಯವಿಟ್ಟು ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ಈಗ ಕುರಿ ಕಟ್ಟು ಮಾಡುವ ಕತ್ತಿಯಲ್ಲಿ ನಮ್ಮ ಮಗು, ಸಣ್ಣ ಮಗು, ಒಂದು 2-3 ವರ್ಷದ ಮಗು, ಅದರ ತಲೆ ಕಟ್ಟು ಮಾಡೋ, ಕೈ ಕಟ್ಟುವ, ನಮ್ಗೆ ನೋವು ಆಗ್ತದೆ ಇಲ್ವಾ? ಎಸ್, ಅದು ನಮ್ಗೆ ನೋವು ಆಗ್ತದೆ. ಇದನ್ನು ಕಟ್ ಮಾಡುವ ನಮ್ಗೆ ನೋವು ಆಗುದಿಲ್ಲ. ನೋಡಿ, ಟ್ರಾಜಿಡಿ, ನಮ್ಗೆ ನೋವೇ ಆಗುವುದಿಲ್ಲ. ಹಾಗಾಗಿ ನಮ್ಮ ಹೃದಯ ಕಲ್ಲಿನ ತರ, ಬಂಡೆಕಲ್ಲು ತರ ಹೃದಯ. ಆಕ್ಚುಲಿ ನೋವು ಆಗ್ಬೇಕಂತೆ, ಪರ ದುಃಖ ದುಃಖಿ. ನಮ್ಗೆ ನೋವು ಆಗುದಿಲ್ಲ, ಅದರ ಗೊಬ್ಬೆ ಕೇಳುವಾಗ ನಮ್ಗೆ ನೋವು ಆಗುದಿಲ್ಲ. ಯಾಕೆಂದ್ರೆ ನಮ್ಮ ಹೃದಯ ಅಷ್ಟು ಕಲ್ಲಿನ ತರ ಗಟ್ಟಿ. ಶುದ್ಧ ಭಕ್ತರದಾಗೆಲ್ಲ ಅವ್ರದ್ದು ತುಂಬಾ ಸಾಫ್ಟ್, ಮೃದು, ಅವರಿಗೆ ನೋವಾಗ್ತದೆ. ಆಕ್ಚುಲಿ ನೋವಾಗ್ಬೇಕಂತೆ. ಹಾಗೆ ಮುಗ್ಧ ನಿರಪರಾಧ ಜೀವಿಗಳು ಕೊಲ್ಲಲ್ಪಡುವಾಗ, ಹೆಂಗಸರು ಚಿತ್ರ ಹಿಂಸೆಗೊಳಗಾದಾಗ, ಹಾಗೂ ಕೃಷ್ಣ ಬಗ್ಗೆ ನಿರತರಾದ ಮಹಾತ್ಮರು ಕ್ರೋಧಗೊಳಗಾದಾಗ ಆಶಯಗಳು ಪತನವಾಗಿರುತ್ತವೆ. ಮಾನವ ಸಮಾಜದಲ್ಲಿ ನಾಲಿಗೆಯ ರುಚಿಗಾಗಿ ಮುಗ್ಧ ಜೀವಿಗಳು ಕೊಲ್ಲಲ್ಪಡುತ್ತವೆ. ನೋಡಿ, ನಮ್ಮ ನಾಲಿಗೆಯ ರುಚಿಗೋಸ್ಕರ ಜನರು ಜಸ್ಟ್ ಅವರ ನಾಲಿಗೆ ರುಚಿಗೋಸ್ಕರ ಪ್ರಾಣಿಗಳನ್ನು ಕೊಲ್ತಾರೆ. ಪ್ರಭುಪಾದ ಹೇಳುವಂತದ್ದು, ಈಗ ಸರ್ವ ಯೋನೀಶು ಕೌಂತೆಯ 14ನೇ ಅಧ್ಯಾಯದಲ್ಲಿ ಶ್ಲೋಕ ಉಂಟು, ಎಲ್ಲ ಯೋನಿಗಳು ನನ್ನ ಮಕ್ಕಳು ಅಂತ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕಾಕ್ ಈಸ್ ಅವರ್ ಬ್ರದರ್, ಗೋಟ್ ಈಸ್ ಅವರ್ ಬ್ರದರ್, hen is our sister. ನಮ್ದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮ್ಗೆ ನಾವು ಯಾರು ನಮ್ಮ ಬ್ರದರ್ಸ್ ಸಿಸ್ಟರ್? ಇಲ್ಲ, ನಮ್ಗೆ ಅರ್ಥವೇ ಆಗುದಿಲ್ಲ. ಹೇಗೆ ಅಂದ್ರೆ ನೋಡಿ, ಈಗ ಎಕ್ಸಾಂಪಲ್ ಹೇಳ್ತೇನೆ. ಈಗ ಮನೆಯಲ್ಲಿ ಒಬ್ಬ ಪೋಲಿಯೋ ಪೇಷಂಟ್, ನಮ್ದು ತಮ್ಮ, ಅಣ್ಣ, ಯಾರೇ ಇರ್ಬೋದು. ಸಣ್ಣದಿಂದ ನಾವು ಅವನು ನೋಡಿದ್ದೇವೆ. ಈಗ ಅವನಿಗೆ 45-50 ವರ್ಷ ಆಗಿದೆ. ಕೂತಲ್ಲಿ ಎಂತ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಕಾಲೆಲ್ಲ ತುಂಬಾ ಸಪೂರ, ಕೈ ಕೂಡ ಸಪೂರ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ನಾನ ಮಾಡಿ ಕೂಡ ನಾವೇ ಮಾಡಿಸುವಂತದ್ದು, ಊಟ ಕೂಡ ನಾವೇ ಕೊಡುವಂತದ್ದು. ಖಾಲಿ ಕೂತಲ್ಲಿ ಇದ್ದಾರೆ, ಎಂತ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಮಲಗಿ ಕೂತು ಅಷ್ಟೇ. ಈಗ ನಾವು ಅವರನ್ನು ಕೊಲ್ತೇವಾ? ಎಸ್. ಈಗ ನಿಮ್ಮಲ್ಲಿ ಪ್ರಶ್ನೆ, ಈಗ ನಮ್ಮ ಮನೆಯಲ್ಲಿ ನಮ್ದು ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರಾದ್ರೂ ಪೋಲಿಯೋ ಪೇಷಂಟ್ ಇದ್ರೆ, ನಾವು ಸಣ್ಣದಿಂದ ಕಳೆದ 45-50 ವರ್ಷದಿಂದ ಅವರನ್ನು ಸೇವೆ ಮಾಡ್ತಾ ಇದ್ದೇವೆ. ನಾವು ಅವರನ್ನು ಕೊಂದು ತಿಂತೇವಾ? ಎಸ್. ಇಲ್ಲ ಪ್ರಭುಜಿ. ನಾವು ತಿಂತೇವಾ? ಯಾಕೆ ನಾವು ತಿನ್ನುವುದಿಲ್ಲ? ಅವರ ಮೇಲೆ ಪ್ರೀತಿ ಉಂಟು. ಅವರು ಅಲ್ಲ, ಯಾಕೆ ನಾವು ಅವರನ್ನು ಕಟ್ಟು ಮಾಡಿ ತಿನ್ನುವುದಿಲ್ಲ? ಅವರ ಮೇಲೆ ಪ್ರೀತಿ ಮಾತ್ರ, ಬೇರೆ ಪ್ರೀತಿ ಪ್ರೇಮ, ಅವರ ಮೇಲೆ ಮೋಹ, ವಾತ್ಸಲ್ಯ. ಅದಲ್ಲ, ಬೇರೆ ಬೇರೆ ಫೈನ್ ಉತ್ತರ ಬೇಕು. ಯಾಕೆ ನಾವು ಕಟ್ ಮಾಡಿ ತಿನ್ನುವುದಿಲ್ಲ? ಒಡ ಹುಟ್ಟಿದವರು, ಒಡ ಹುಟ್ಟಿದವರು, ಸಂಬಂಧ. ನಮ್ಗೆ ಅವರು ಸಂಬಂಧ, ಅದಕ್ಕೆ ನಾವು ಅವರನ್ನು ಕಟ್ಟು ಮಾಡುವುದಿಲ್ಲ. ಈಗ ಜೀವಿಗಳ ಮೇಲೆ ನಮ್ಗೆ ಸಂಬಂಧ ಇಲ್ಲ. ಶುದ್ಧ ಭಕ್ತರಿಗೆ ಮಾತ್ರ ಇರುವಂತದ್ದು. ಶುದ್ಧ ಭಕ್ತರು ಬ್ರಾಹ್ಮಣನನ್ನು, ನಾಯಿಯನ್ನು, ನಾಯಿ ಮಾಂಸ ತಿನ್ನುವವನನ್ನು, ಆನೆಯನ್ನು ಒಂದೇ ರೀತಿ ನೋಡ್ತಾರೆ. ನಾವು ಹಾಗೆಲ್ಲ. ನಾವು ನಮ್ಮ ಸಂಬಂಧದವರನ್ನು ಮಾತ್ರ ಒಂದೇ ರೀತಿ ನೋಡುವಂಥದ್ದು. ಬಾಕಿಯವರು ಸಾಯಿರಿ. ಈಗ ನಾವು ರೋಡಲ್ಲಿ ಹೋಗುವಾಗ ಒಂದು ಸಣ್ಣ ಮಗು, ಇಲ್ಲದ ಒಂದು ಸಣ್ಣ ಕೋಳಿ, ಇಲ್ಲದ ಒಂದು ಕುರಿ ಅಡ್ಡ ಬಿತ್ತು, ನಮ್ಗೆ ಕ್ಯಾರ್ ಇಲ್ಲ, ಸಾಯಲಿ ಆಚೆ. ಅದೇ ನಮ್ಮ ಮನೆಯವರು ಎಂತಾದ್ರೆ ನಾವು ಅಲ್ಲಿ ಬನ್ನಿ 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 ಅಂತ ನಾವು ಹೋಗ್ತೇವೆ. ಯಾರಾದ್ರೂ ಹೆಲ್ಪಿಗೆ ಬನ್ನಿ ಬನ್ನಿ ಬನ್ನಿ, ಯಾಕೆ ನಮ್ಗೆ ಸಂಬಂಧ. ಹಾಗಾಗಿ ನಮ್ಗೆ ಸಂಬಂಧ ಮಾತ್ರ ಕಾಣುವಂಥದ್ದು, ಬೇರೆ ಬೇರೆ ಜೀವಿಗಳಲ್ಲಿ ನಮ್ಗೆ ಏನು ಕಾಣುವುದಿಲ್ಲ.
ಎಂತ ಕಾಣುವುದಿಲ್ಲ. ಹೇಗೆ ಅದು ನಮಗೆ ಮನಸ್ಸು ಬರ್ತದೆ ತಿನ್ಲಿಕ್ಕೆ ಈ ಪ್ರಾಣಿಗಳನ್ನು? ನಾವು ಎಷ್ಟು, ನಮ್ಮ ಹೃದಯ ಎಷ್ಟು ಇದು ಕಲ್ಲಿನ ದರ ನೋಡಿ ಎಣಿಸಿ. ನಮ್ಮ ಮನೆಯಲ್ಲಿ ಒಬ್ಬ ನಮ್ಮ ಅಣ್ಣ ತಮ್ಮ ಯಾರಾದ್ರೂ ಪೇಷಂಟ್ ಇದ್ರೆ ನಾವು ಅವ್ರನ್ನ ಕಟ್ಟು ಮಾಡಿದ್ವಿ ಅಂತ, ಯಾಕಂದ್ರೆ ನಮ್ಗೆ ಅವರು ಸಂಬಂಧ, ಉಳ್ದೋಟಿಗೆ ನಮ್ಗೆ ಸಂಬಂಧ ಕಾಣುದಿಲ್ಲ. ಅದು ಭಗವಂತ ಹೇಳುವಂತದ್ದು ಸರ್ವಯೋಗಿ ಸಿಗುವಂತೆಯ ಎಲ್ಲ ಜೀವಿಗಳು ನನ್ನ ಮಕ್ಕಳು. ಅದು ಇರುವೆ ಇರ್ಲಿ, ಆನೆ ಇರ್ಲಿ, ಕೋಳಿ ಇರ್ಲಿ, ಮೀನಿರ್ಲಿ, ಎಲ್ಲ ನನ್ನ ಮಕ್ಕಳು. ಇದಕ್ಕೆ ಹೇಳುವಂತದ್ದು ಯೂನಿವರ್ಸಲ್ ಬ್ರದರ್ಹುಡ್. ನಮ್ದು ಯೂನಿವರ್ಸಲ್ ಬ್ರದರ್ ಉಂಟಲ್ಲ, ನಾವು ಒಂದು ಬೇಲಿ ಹಾಕಿ ಬೇಲಿಯ ಒಳಗಿದ್ದೇವೆ. ನಾನು ನನ್ನದು, ನಾನು ನನ್ನದು. ನನ್ನ ಮಗುವಿಗೆ ಸ್ವಲ್ಪ ಕಾರಣವಾದ್ರೆ ನನಗೆ ಕೂಗು ಬರ್ತದೆ, ನನ್ನ ಗಂಡನಿಗೆ ಅಂತ ನನಗೆ ಆಗುವುದಿಲ್ಲ, ನೋವಾಗ್ತದೆ. ಮಗ ಮಗ, ಪುತ್ರ 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 ಅಂತ, ಪುತ್ರಿ ಪುತ್ರಿ. ಬೇರೆಯವರು ಎಂತ ಆದ್ರೂ ಕೂಡ ನಮ್ಗೆ ಎಂತ ಆಗುದಿಲ್ಲ. ಹೋಗುವಾಗ ಅಲ್ಲಿ ಕೋಲಿ ಕಟ್ ಮಾಡ್ತಾ ಇದ್ದಾರೆ, ನಮ್ಗೆ ಎಂತ ಆಗುದಿಲ್ಲ. ಅದೇ ಮಗಳಿಗೆ ಸ್ವಲ್ಪ ಜ್ವರ ಆಗುವಾಗ ನಾವು ರಾತ್ರಿ ಇಡೀ ನಮ್ಗೆ ಹೇಗೆ ಅಯ್ಯೋ ಅಪ್ಪ 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 ಕೂಗ್ತೇವೆ ನಾವು. ಇದು ನಮ್ಮ ಕಂಡೀಷನ್. ಹಾಗಾಗಿ ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ, ನಮ್ಗೆ ಯಾಕೆ ಇನ್ನೊಂದು ಜೀವಿಯ ನೋವು ನಮ್ಗೆ ಗೊತ್ತಾಗುವುದಿಲ್ಲ, ನೋವಂತ ನಮ್ಗೆ ಗೊತ್ತಾಗುವುದಿಲ್ಲ. ಹಾಗೆ ನಾಲಿಗೆ ರುಚಿಗೋಸ್ಕರ ನಾವು ಮುಗ್ಧ ಜೀವಿಗಳನ್ನು ಕೊಲ್ಲಲ್ಪಡುತ್ತೇವೆ. ಅನಗತ್ಯ ಲೈಂಗಿಕ ಚಟುವಟಿಕೆಯಿಂದ ಹೆಂಗಸರು ಹಿಂಸೆಯನ್ನು ಅನುಭವಿಸ್ತಾರೆ ನೋಡಿ. ಇದರಿಂದ ಹಿಂಸೆ ಆಗ್ತದೆ. ಎಲ್ಲ ಹೆಂಗಸು ಮತ್ತು ಎಲ್ಲಿ ಹೆಂಗಸು ಮತ್ತು ಮಾಂಸವಿರುತ್ತದೋ ಅಲ್ಲಿ ಲೈಂಗಿಕ ಚಟುವಟಿಕೆ ಮತ್ತು ಮದ್ಯ ಇದ್ದೇ ಇರುತ್ತದೆ. ಅಲ್ಲಿ ಮದ್ಯ ಅಂದ್ರೆ ಕುಡಿತ, ಲೈಂಗಿಕ ಚಟುವಟಿಕೆ ಅಂದ್ರೆ ಇಲಿಸಿಟ್ ಸೆಕ್ಸ್. ಇವೇ ಸಮಾಜದಲ್ಲಿ ಪ್ರಧಾನವಾಗಿ ಬಿಟ್ಟಾಗ ಭಗವತ್ ಅನುಗ್ರಹದಿಂದಾಗಿ ಸ್ವಯಂ ಭಗವಂತನಿಂದ ಅಥವಾ ಆತನ ಅಧಿಕೃತ ಪ್ರತಿನಿಧಿಯಿಂದ ಸಮಾಜದಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸಬಹುದು. ಹಾಗೆ ಎಂತ ಇದು ಜಾಸ್ತಿ ಆಗುವಾಗ ಭಗವಂತ ಮತ್ತೆ ಅವನ ಪ್ರತಿನಿಧಿ ಅವರೆಂತ ಮಾಡ್ತಾರೆ, ಬದಲಾವಣೆ ತರ್ತಾರೆ. ಪ್ರಭುಪಾದ್ ಚೈತನ್ಯ ಮಹಾಪ್ರಭುದು ಸೇನಾಧಿಪತಿ ಭಕ್ತ. ಹಾಗಾಗಿ ಅವರೀಗ ಎಂತ ಮಾಡಿದ್ದಾರೆ, ಸಮಾಜದಲ್ಲಿ ಬದಲಾವಣೆ ತಂದಿದ್ದಾರೆ. ನಿರೀಕ್ಷಿಸಬಹುದಂತೆ ನೋಡಿ. ಎಸ್ ಶ್ಲೋಕ 41. ತದಾ ವಿಶ್ವೇಶ್ವರ ಕ್ರುದ್ಧ ಭಗವಾನ್ ಲೋಕ ಭಾವನ ಅನಿಶ್ಯತಿ ಅವತೀರ್ಯಾಸೌ ಯಥಾ ಅದ್ರಿನ್ ಶತಪರ್ವದೃತ್. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದ್ ಕಿ ಜೈ. ಅಂತಹ ಸಮಯದಲ್ಲಿ ವಿಶ್ವದ ಒಡೆಯನು ಸಕಲ ಜೀವಿಗಳ ಚಿಂತಕನು ಆದ ದೇವೋತ್ತಮ ಪರಮೇಶ್ವರನು ಅವತರಿಸಿ ಇಂದ್ರ ತನ್ನ ವಜ್ರಾಯುಧದಿಂದ ಪರ್ವತಗಳನ್ನು ಪುಡಿ ಪುಡಿ ಮಾಡಿದಂತೆ ಅವರನ್ನು ಸಂಹರಿಸುತ್ತಾನೆ. ಈ ಟೈಮಲ್ಲಿ ಅಂತ ತುಂಬಾ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಟುತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆಗ ಭಗವಂತ ಅವತರಿಸ್ತಾನೆ. ಯಾವಾಗ ಈ ರೀತಿ ತುಂಬಾ ಕೆಟ್ಟದು ನಡೀತಾ ಇರ್ತದೆ, ಈ ಲಾಸ್ಟ್ ಸೆಂಟೆನ್ಸ್ ಸಮಾಜ ಪ್ರಧಾನವಾಗಿ ಇವೇ ಸಮಾಜದಲ್ಲಿ ಪ್ರಧಾನವಾಗಿ ಭಗವದ್ ಅನುಗ್ರಹದಿಂದಾಗಿ ಸ್ವಯಂ ಭಗವಂತನಿಂದ ಅಥವಾ ಅವನ ಅಧಿಕೃತ ಪ್ರತಿನಿಧಿಯಿಂದ ಸಮಾಜದಲ್ಲಿ ಬದಲಾವಣೆ ನಿರೀಕ್ಷಿಸಬಹುದು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಭಗವಂತ ಅವತರಿಸ್ತಾನೆ ಮತ್ತೆ ಅವನ ಅಸೋಸಿಯೇಟ್ಸ್ ಅನ್ನು ಕಳಿಸ್ತಾನೆ ಚೇಂಜ್ ಮಾಡ್ಲಿಕ್ಕೆ. ಎಸ್, ಈಗ ಭಾವಾರ್ಥ ನೋಡುವ. ಭಗವದ್ಗೀತೆಯಲ್ಲಿ ಶಿಷ್ಟರನ್ನು ರಕ್ಷಿಸಲು ದುಷ್ಟರನ್ನು ಶಿಕ್ಷಿಸಲಾಗಿ ಭಗವಂತನು ಅವತಾರ ಮಾಡುತ್ತಾನೆ ಎಂದು ಹೇಳಿದೆ. ಅದೇ 8ನೇ ಶ್ಲೋಕ. ಪರಿತ್ರಾಣ ಸಾಧುನ ವಿನಾಶಾಯ ದುಷ್ಟುತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈಗ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತಾಂ, ಹೆಚ್ಚಿನವ್ರು ಹೇಳುವಂಥದ್ದು ದುಷ್ಟರು ಇಲ್ಲ ಇದ್ದಾರೆ ನಾಶ ಮಾಡ್ಲಿಕ್ಕೆ ಬರ್ಲಿ ಅಂತ. ನೋಡಿ, ಭಗವಂತ ಬರುವಂತದ್ದು ದುಷ್ಟರನ್ನು ನಾಶ ಮಾಡ್ಲಿಕ್ಕೆ ಅಲ್ಲ, ಶಿಷ್ಟರನ್ನು ರಕ್ಷಿಸಲಿಕ್ಕೆ, ಅಂದ್ರೆ ಅವನ ಶುದ್ಧ ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೆ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಇದು ಎಕ್ಸಾಂಪಲ್ ಎಸ್ ನಿತ್ಯಾನಂದ ಪ್ರಭುಗೆ ಜಗಾಯ್ ಮಡಿಕೆಯಲ್ಲಿ ಹೊಡೆಯುವಂಥದ್ದು ತಲೆಗೆ, ಆಗ ರಕ್ತ ಬರ್ತದೆ. ಆಗ ಚೈತನ್ಯ ಅಲ್ಲಿಗೆ ಬರುವಂಥದ್ದು. ಚೈತನ್ಯ ಬಂದ ಕೂಡಲೇ ಚೈತನ್ಯ ಮಹಾಪ್ರಭು
ಸುದರ್ಶನ ತೆಗಿಲಿಕ್ಕೆ ಹೋಗ್ತಾರೆ ಕೊಲ್ಲಿಕ್ಕೆ ಜಗಯ ಮದಯ ಅಂತ. ಆಗ ನಿತ್ಯಾನಂದ ಪ್ರಭು ಕಾಲಿಗೆ ಬೀಳ್ತಾರೆ. ಮಹಾಪ್ರಭು ಬೇಡ, ಮಹಾಪ್ರಭು ಬೇಡ ಬೇಡ ಬೇಡ, ನೀವು ಈ ಯುಗದಲ್ಲಿ ಈ ಅವತಾರದಲ್ಲಿ ನೀವು ಸುದರ್ಶನ ತೆಗಿಲಿಕ್ಕಿಲ್ಲ. ಮತ್ತೆ ನಿತ್ಯಾನಂದ ಪ್ರಭು ಹೇಳ್ತಾರೆ, ಕಲಿಯುಗದಲ್ಲಿ ಜನರು ಆಲ್ರೆಡಿ ಸತ್ತಿದ್ದಾರೆ ಅಂತೆ, ಆಲ್ರೆಡಿ ಸತ್ತಿದ್ದಾರೆ, ನೀವು ಅವರನ್ನು ಎಂತ ಕೊಲ್ಲುವಂಥದ್ದು? ಅಂದ್ರೆ ಯಾರದ ಕೃಷ್ಣ ಪ್ರಜ್ಞೆ ಇಲ್ಲ ಅವ ಸತ್ತದೇ ಇದ್ದಾಗೆ ನಿತ್ಯಾನಂದ ಪ್ರಭು ಹೇಳುವಂಥದ್ದು. ಕಲಿಯುಗದಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲ. ಈಗ ನೋಡಿ, 700 ಕೋಟಿ ಪಾಪ್ಯುಲೇಷನ್ ವರ್ಲ್ಡ್ ಅಲ್ಲಿ, ಕೃಷ್ಣ ಪ್ರಜ್ಞೆ ಇರುವವರು ಹಬ್ಬ ಬಂದ್ರೆ 1 ಲಕ್ಷ ಜನ. ನೀವು ಪರ್ಸೆಂಟೇಜ್ ನೋಡಿ. ಹಾಗಾಗಿ ಆಲ್ಮೋಸ್ಟ್ ಉಳಿದವರೆಲ್ಲ ಸತ್ತಿದ್ದಾರೆ. ಯಾರದ ಕೃಷ್ಣ ಪ್ರಜ್ಞೆ ಇಲ್ಲ ಅವರು ಸತ್ತದೇ ಇದ್ದಾಗೆ ನಿತ್ಯಾನಂದ ಪ್ರಭು ಹೇಳುವಂಥದ್ದು. ಆಲ್ರೆಡಿ ಅವರು ಸತ್ತಿದ್ದಾರೆ. ಹಾಗಾಗಿ ಇನ್ನೊವರನ್ನು ಸಾಯಿಸಲಿಕ್ಕೆ, ಕಲಿಯುಗದಲ್ಲಿ ಭಗವಂತ ಜನರನ್ನು ಸಾಯಿಸಲಿಕ್ಕೆ ಬರುವುದಿಲ್ಲ. ಬರ್ತಾನೆ ಯಾವಾಗ? ಎಂಡಲ್ಲಿ, ಕಲಿಯುಗದ ಎಂಡಲ್ಲಿ. ಇದು ಭಾಗವತಮಲ್ಲಿ ಉಂಟು. ಎಂಡಲ್ಲಿ ಬರ್ತಾನೆ, ಕಲ್ಕಿಯಾಗಿ ಬರ್ತಾನೆ. ಆಗ ಈ ಚಾಪರ್ ಖಡ್ಗ ಇಟ್ಕೊಂಡು ಕುದುರೆಯಲ್ಲಿ ಹೋಗಿ ಕಟ್ ಮಾಡೋದು ಎಲ್ಲ ತಲೆ ಎಂಡಿಗೆ. ಯಾಕೆಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಈಗ ಕಟ್ ಮಾಡುವುದಿಲ್ಲ ತಲೆ. ಆಕ್ಚುಲಿ ಈಗ ಎಲ್ಲರನ್ನು ತಲೆ ಕಟ್ ಮಾಡ್ಬೇಕು. ಅದ್ರ ತಲೆ ಕಟ್ ಮಾಡಿದ್ರೆ ಏನ್ ಪ್ರಯೋಜನ? ಈಗ ರಿಫಾರ್ಮ್ ಮಾಡುವಂಥದ್ದು. ಕಲಿಯುಗದಲ್ಲಿ ಈ ಟೈಮಲ್ಲಿ ರಿಫಾರ್ಮ್ ಮಾಡುವಂಥದ್ದು. ಹಾಗೆ ಭಗವಂತ ಬರುವಂತಹದ್ದು ಯಾರಿಗೆ? ಸಿಸ್ಟರ್ ಅನ್ನು ರಕ್ಷಣೆ ಮಾಡ್ಲಿಕ್ಕೆ, ದುಷ್ಟರನ್ನು ಕೊಲ್ಲುವುದಕ್ಕೆ ಅಲ್ಲ. ಈಗ ಕೆಲವರು ಹೇಳ್ತಾರೆ ದುಷ್ಟರನ್ನು ಕೊಲ್ಲಿಕ್ಕೆ ಭಗವಂತನ ಯಾರಾದ್ರೂ ಅಸೋಸಿಯೇಟ್ ಅನ್ನು ಕಳಿಸ್ತಾನೆ, ಅವು ಬರ್ಬೇಕಂತ ಇಲ್ಲ. ಹಾಗೆ ಬರುವಾಗ ಕೊಲ್ತಾನೆ, ಅದು ಬೇರೆ ವಿಷಯ. ಹೇಗೆಂದ್ರೆ ಈಗ ಎಕ್ಸಾಂಪಲ್ ನಿಮ್ಗೆ, ಈಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈಗ ನನಗೆ ಒಳ್ಳೆ ಪರಿಚಯ ಉಂಟು ನರೇಂದ್ರ ಮೋದಿ. ಆಕ್ಚುಲಿ ಪರಿಚಯ ಇಲ್ಲ, ಆದ್ರೆ ಹೇಳುವಂಥದ್ದು. ಈಗ ನಾನು ಅವರನ್ನು ಕರೀತೇನೆ, ನಮ್ಮ ಟೆಂಪಲ್ ಓಪನಿಂಗ್ಗೆ ಬನ್ನಿ ಅಂತ. ಈಗ ನಾವು ಪ್ಲಾನ್ ಅಂದ್ರೆ ನೆಕ್ಸ್ಟ್ ಇಯರ್ ಜನವರಿ 14-15ಗೆ ಹಾಗೆ ಉಂಟು. ಈಗ ನಾನು ಫೋನ್ ಮಾಡಿ ಕರಿತೇನೆ. ಹೊಸವಲ್ಲ, ನನಗೆ ಪರಿಚಯ ಇಲ್ಲ, ಹೇಳುವಂಥದ್ದು ಎಕ್ಸಾಂಪಲ್. ಈಗ ನಾನು ಅವರಿಗೆ ಫೋನ್ ಮಾಡಿ ಕರಿತೇನೆ, ಬನ್ನಿ ಟೆಂಪಲ್ ಓಪನಿಂಗ್ಗೆ ಬನ್ನಿ ಅಂತ. ಅದಕ್ಕೆ ಅವರು ಯಾಕಂದ್ರೆ ತುಂಬಾ ಕ್ಲೋಸ್ ಆಯ್ತು ಅಂತ ಹೇಳಿ. ಈಗ ನನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಹೇಗೂ ನಿಮ್ಮ ಟೆಂಪಲ್ ಓಪನಿಂಗ್ ಬರ್ತಾ ಇದ್ದಾರೆ, ನಾನೊಂದು ಫ್ಯಾಕ್ಟ್ರಿ ಮಾಡಿದ್ದೇನೆ, ದೊಡ್ಡ ಫ್ಯಾಕ್ಟ್ರಿ, ಅಲ್ಲಿ ಕೂಡ ಕರೆಸು. ಎಲ್ಲಿ ನಿಮ್ದು ಫ್ಯಾಕ್ಟ್ರಿ ಬೈಕಂಪಾಡಿಯಲ್ಲಿ, ಅದು ಹತ್ತಿರ ಅಲ್ಲಿಗೆ ನಮ್ದು ಕುಲಾಯಿ ಮತ್ತೆ ಅದಕ್ಕೆ ಜಸ್ಟ್ ಒಂದು 10 ನಿಮಿಷ ದಾರಿ. ನಾನು ಹೇಳ್ತೇನೆ ಅವರಿಗೆ, ಫೋನ್ ಮಾಡ್ತೇನೆ, ಮೋದಿಯವರೇ ಹೀಗೆ ನೀವು ಬರ್ತಾ ಇದ್ದೀರಿ, ನನ್ನ ಫ್ರೆಂಡ್ ಇದೊಂದು ಫ್ಯಾಕ್ಟ್ರಿ ಓಪನ್ ಉಂಟು, ಅದಕ್ಕೆ ಬರ್ತೀರಾ? ಆಯ್ತಪ್ಪ, ನೀನು ಹೇಳಿದಾಗ ಬರ್ತೇನೆ. ನೋಡಿ, ಇದು ಮಾತು ನಿಜವಾದ್ರೂ ಒಳ್ಳೇದು. ನಾನು ಸುಮ್ಮನೆ ಹೇಳಿದ್ದು, ನನಗೆ ಪರಿಚಯ ಇಲ್ಲ ಮೋದಿ. ಹಾಗೆ ಈಗ ಅವ್ರು ಮೇನ್ ಬರುವಂತದ್ದು ನಮ್ದು ಟೆಂಪಲ್ ಓಪನಿಂಗ್ಗೆ ನಾನು ಕರೆದಕ್ಕೆ. ಮತ್ತೆ ನಾನು ಅವರಿಗೆ ಪ್ರೆಷರ್ ಆಗ್ತಾ ಇದ್ದೇನೆ, ಇಲ್ಲಿ ಕೂಡ ಬನ್ನಿ ಅಂತ. ಅದಕ್ಕೆ ಆಯ್ತು ಅಂತ ಹೇಳ್ತಾರೆ. ಅದೇ ರೀತಿ ಭಗವಂತ ಮೇನ್ ಬರುವಂತದ್ದು ಭಗವಂತನ ಶುದ್ಧ ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೆ. ನರಸಿಂಹ ಬಂದದ್ದು ಹಿರಣ್ಯಕಶಿಪನ್ನು ಕೊಲ್ಲಿಕ್ಕೆ ಅಲ್ಲ ಸರ್, ಅವ ಬಂದದ್ದು ಪ್ರಹ್ಲಾದನನ್ನು ರಕ್ಷಣೆ ಮಾಡ್ಲಿಕ್ಕೆ, ಪ್ರಹ್ಲಾದನ ಕರೆಗೆ. ಹಾಗೆ ಬರುವಾಗ ಹಿರಣ್ಯಕಶಿಪನ್ ಕೊಂದ, ಅದು ಬೇರೆ ವಿಷಯ. ಹಾಗೆ ನಾವು ಇದನ್ನು ಯಾವಾಗ ತಿಳಿಬೇಕು? ಜನರು ಹೇಳುವಂಥದ್ದು ತುಂಬಾ ಈಗ ಎಲ್ಲ ದುಷ್ಟರಿರುವಂಥದ್ದು, ಭಗವಂತ ಯಾಕೆ ಬರೋದಿಲ್ಲ? ಇಲ್ಲ ಸರ್, ಬರುವುದಿಲ್ಲ. ನೀವು ಭಕ್ತಿ ಮಾಡಿ ತುಂಬಾ ನೀವು ಅಡ್ವಾನ್ಸ್ ಆಗಿ ಮತ್ತೆ ನಿಮ್ಮ ಕರೆಗೆ ಬರ್ತಾನೆ ಭಗವಂತ. ದುಷ್ಟರನ್ನು ನಾಶ ಮಾಡ್ಲಿಕ್ಕೆ ಬರುವುದಲ್ಲ. ಎಸ್, ಹಾಗೆ ಶಿಕ್ಷಿತವಾಗಿ ಭಗವಂತನ ಅವತಾರ ಮಾಡ್ತಾನೆ ಎಂದು ಹೇಳಿದೆ. ಭಗವಂತನ ಭಕ್ತರಿಗೆ ನೋವುಂಟು ಮಾಡುವುದರಿಂದ ತಿಥಿಯು ಪುತ್ರನ್ನು ಕೊಲ್ಲಲು ವಿಶ್ವದ ಪ್ರತಿಯೊಂದರ ಒಡೆಯನಾದ ಭಗವಂತ ಆವಿರ್ಭವಿಸ್ತಾನೆ. ನೋಡಿ, ಭಗವಂತನ ಭಕ್ತರಿಗೆ ನೋವುಂಟು ಮಾಡ್ತಾ ಇದ್ದಾರೆ ಯಾರು? ದ್ವಿತೀಯ ಪುತ್ರರು. ಅದಕ್ಕೋಸ್ಕರ ಬರುವಂತದ್ದು. ಭಕ್ತರಿಗೆ ನೋವಾದಾಗ ಭಗವಂತನಿಗೆ ನೋವಾಗ್ತದೆ, ಭಗವಂತನಿಗೆ ನೋವಾಗ್ತದೆ. ಹೇಗೆಂದ್ರೆ ತುಂಬಾ ಘಟನೆಗಳುಂಟು. ಭಕ್ತನಿಗೆ ಎಂತದ್ದು ಇಲ್ಲೇ ಆಗುವಾಗ ಡಿಟೀಸ್ ಕೂಡ ಆಗುವಂಥದ್ದುಂಟು. ಈಗ ಭಕ್ತನ ಕೈಯಲ್ಲಿ ಎಂತದ್ದು ಗುಳ್ಳೆ ಆದ್ರೆ ಸೇಮ್ ಡಿಟೀಸ್ ಕೈಯಲ್ಲಿ ಕೂಡ ಆಗ್ತದೆ. ಯಾಕೆಂದ್ರೆ ಇದು ವಿಷಯ ಅಂತ ಅಂದ್ರೆ ಇಂಥ ಶುದ್ಧ ಭಕ್ತ ಅಂದ್ರೆ ಭಗವಂತನಿಗೆ ಪಂಚಪ್ರಾಣ. ಭಗವಂತ ಹೇಳ್ತಾನೆ ಅವನಿಗಾಗಿ ನನ್ಗೆ ಕೂಡ ಆಗ್ಲಿ. ಹಾಗಾಗಿ ಶುದ್ಧ ಭಕ್ತನಿಗೋಸ್ಕರ ಭಗವಂತ ಓಡಿ ಓಡಿ ಬರ್ತಾನೆ. ಅವನಿಗೆ ಇರ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಯಾಕೆಂದ್ರೆ
ಈ ರೆಸಿಪ್ರೊಕೇಶನ್. ಭಗವಂತ ಯಾವಾಗಲೂ ಶುದ್ಧ ಭಕ್ತನ ಬಗ್ಗೆ ಯೋಚನೆ ಮಾಡುವಂಥದ್ದು, ಶುದ್ಧ ಭಕ್ತ ಯಾವಾಗಲೂ ಭಗವಂತನ ಬಗ್ಗೆ ಯೋಚನೆ ಮಾಡುವಂಥದ್ದು. ಹಾಗಾಗಿ ಒಬ್ಬರನ್ನೊಬ್ಬರು ಬಿಟ್ಟು ಅವರಿಗೆ ಇರ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಭಗವಂತನ ಮನಸ್ಸು ಯಾವಾಗಲೂ ಇವನ ಕಡೆ ಇರ್ತದೆ. ಹಾಗಾಗಿ ಅವನಿಗೆ ಎಂತಾದ್ರೂ ಆದ್ರೆ ಓಡಿ ಓಡಿ ಬರ್ತಾನೆ ಅವನು, ಓಡಿ. ಯಾಕೆಂದ್ರೆ ಮನಸ್ಸು ಎಲ್ಲ ಅವನಲ್ಲಿ ಉಂಟು. ಎಸ್, ನನ್ನ ಶುದ್ಧ ಭಕ್ತಿ ಎಂತ ಮಾಡ್ತಾ ಇದ್ದಾರೆ, ಈ ರೀತಿ ಇರ್ತದೆ. ಹೇಗೆಂದ್ರೆ ನೀವು ಮಾಧವೇಂದ್ರಪುರಿಯ ಘಟನೆಯಲ್ಲಿ ನೋಡ್ಬೋದು, ಚಂದನವನ್ನು ಅಲ್ಲಿಗೆ ತರ್ಲಿಕ್ಕೆ ಹೋಗಿ ನೋಡ್ತಾನೆ. ಎಲ್ಲಿಗೆ? ವೃಂದಾವನಕ್ಕೆ. ಆದ್ರೆ ಗೋಪಾಲ್ ಹೇಳುವಂಥದ್ದು, ನೀನು ಅಲ್ಲಿ ಗೋಪಿನಾಥ ಮತ್ತೆ ನಾನು ಸೇಮ್, ನೀನು ಅವನಿಗೆ ಹಾಕು. ಯಾಕೆಂದ್ರೆ ಭಗವಂತನಿಗೆ ಅವನ ಡಿವೋಟೀಸ್ ಕಷ್ಟಪಡುವುದು ಅವನಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಚಂದನ್ ತರುವಾಗ ತುಂಬಾ ಈ ಡಿಪಾರ್ಟ್ಮೆಂಟ್ ನವರೆಲ್ಲ ಹಿಡಿತಾರೆ. ಹಾಗಾಗಿ ಅದು ಇಷ್ಟ ಇಲ್ಲ ಅವನಿಗೆ, ಭಗವಂತನಿಗೆ ಅವನ ಶುದ್ಧ ಭಕ್ತರು ಕಷ್ಟದಲ್ಲಿ ಬರುವಂಥದ್ದು ಅವನಿಗೆ ಇಷ್ಟ ಇಲ್ಲ. ಎಸ್, ಎಂತ ಭಯಂಕರ ದುಷ್ಟರನ್ನು ದಂಡಿಸಬಲ್ಲ ಅಂತ ಇಂದ್ರ, ಚಂದ್ರ, ವರುಣ, ದುರ್ಗಾದೇವಿ, ಕಾಳಿ ಮುಂತಾದ ಅನೇಕ ಮಧ್ಯವರ್ತಿಗಳು ಭಗವಂತನಿಗಿದ್ದಾರೆ ನೋಡಿ. ದುಷ್ಟರನ್ನು ನಾಶ ಮಾಡ್ಲಿಕ್ಕೆ ಇವರೆಲ್ಲ ಇದ್ದಾರೆ, ಇವರು ಮಾಡ್ಬೋದಂತೆ. ಇವರೆಲ್ಲ ಮಿಡಲ್ ಮ್ಯಾನ್, ಮಧ್ಯವರ್ತಿಗಳು. ಅವು ಬರ್ಬೇಕಂತಿಲ್ಲ ದಂಡಿಸ್ಲಿಕ್ಕೆ. ಇದನ್ನು ನೀವು ತಿಳಿಬೇಕು. ಜನರು ಹೆಚ್ಚಿನ ಹೇಳುವಂಥದ್ದು ದುಷ್ಟರನ್ನು ನಾಶ ಮಾಡ್ಲಿಕ್ಕೆ ಬರುವುದಲ್ಲ. ಈ ಪಾಯಿಂಟ್ ಅನ್ನು ನಾವು ನೆನ್ಪಿಡ್ಬೇಕು. ಬರುವಾಗ ಮಾಡ್ತಾನೆ, ಅದು ಬೇರೆ ವಿಷಯ. ಹೇಗೆಂದ್ರೆ ಮೋದಿ ಇಲ್ಲಿ ಬರುವಾಗ ಇನ್ನೊಂದು ಕಡೆಗೆ ಹೋಗ್ತಾರೆ ಇನಾಗ್ರೇಷನ್ಗೆ, ಅದು ಬೇರೆ ವಿಷಯ. ಆದ್ರೆ ಅವ್ರು ಬರುವಂತದ್ದು ಪರ್ಪಸ್ ಅದಲ್ಲ. ಪರ್ಪಸ್ ಭಕ್ತರಿಗೋಸ್ಕರ. ಯಾರ ಭಕ್ತರಿಗೆ? ಶುದ್ಧ ಭಕ್ತರಿಗೋಸ್ಕರ, ಮಾಮೂಲಿ ಭಕ್ತರಿಗೋಸ್ಕರ ಅಲ್ಲ. ವಜ್ರಾಯುಧದಿಂದ ಪರ್ವತಗಳು ಪುಡಿ ಪುಡಿಯಾದದ್ದು ಇದಕ್ಕೆ ಸಮರ್ಪಕವಾದ ನಿರ್ದೇಶನ. ಬ್ರಹ್ಮಾಂಡದಲ್ಲಿ ಪರ್ವತವು ಅತ್ಯಂತ ಬಲಿಷ್ಠವಾಗಿ ರಚಿತವಾದ ದೇಹವುಳ್ಳದೆಂದು ಪರಿಣಿತವಾಗಿದೆ ನೋಡಿ. ಬ್ರಹ್ಮಾಂಡದ ಪರ್ವತ ತುಂಬಾ ಬಲಿಷ್ಠ, ಆದ್ರೆ ಭಗವಂತನ ಏರ್ಪಾಡಿನಿಂದ ಅದು ಸುಲಭವಾಗಿ ಪುಡಿ ಪುಡಿಯಾಗುವುದು. ಪರ್ವತ ಕೂಡ ಈಗ ನೀವು ನೋಡ್ಬೋದು, ಇಲ್ಲಿ ಕೇದಾರ್ನಾಥ್, ಬದ್ರಿನಾಥ್ನೆಲ್ಲ ಪರ್ವತ ಹೇಗೆ ಪುಡಿ ಪುಡಿ ಆಗ್ತದೆ, ಭಗವಂತನ ಏರ್ಪಾಡು. ನಾವು ಹೇಳುವಂಥದ್ದು ಎಂತಂದ್ರೆ, ಅವರು ಅಲ್ಲಿಗೆ ಹೋದ್ರು ಇದಾಯ್ತು, ಎಲ್ಲವೂ ಪ್ರೀ ಪ್ಲಾನ್, ಭಗವಂತನ ಇದರಿಂದ ಆಗುವಂಥದ್ದು. ಪುಡಿ ಪುಡಿ ಯಾವ ಟೈಮ್ಗೆ ಆಗ್ಬೇಕು ಆಗ್ತದೆ, ಅದು ನಮಗೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಸರ್ಕಾರ ಈಗ ಹೇಳುವಂಥದ್ದು ಕೇದಾರ್ನಾಥ್ ಅಲ್ಲಿ ಎಂತಂದ್ರೆ, ವಿ ವಿಲ್ ಮೇಕ್ ಈ ಸ್ಟೀಲ್ ಇದು ರೋಪ್ ಚೈನ್ಸ್, ಅಲ್ಲಿಗೆ ಹೋಗ್ಲಿಕ್ಕೆ ರೋಪ್ ಚೈನ್ ಆಗಿ ಅದು ಕೂಡ ಕಟ್ ಆಗ್ಬೋದು ಭಗವಂತ ಇದು ಮಾಡಿದ್ರೆ. ಹಾಗಾಗಿ ನಾವು ಬೆಟರ್ ಅರೇಂಜ್ಮೆಂಟ್ಗೆ ನೋಡ್ತೇವೆ, ಒಳ್ಳೇದದು. ಆದ್ರೆ ಒಳ್ಳೆ ಹೋಗ್ಲಿಕ್ಕೆಲ್ಲ ತುಂಬಾ ಅನುಕೂಲ. ಆದ್ರೆ ಭಗವಂತ ಪ್ಲಾನ್ ಮಾಡಿದ್ರೆ ಯಾವುದು ಕೂಡ ಎಂತ ಹೇಳುವಂಥದ್ದು ಪುಡಿ ಪುಡಿ ಆಗ್ತದೆ. ಎಷ್ಟೇ ಬಲಿಷ್ಠವಾದ ಶರೀರವಿದ್ದರೂ ಅದನ್ನು ಸಂಹರಿಸಲು ಸ್ವಯಂ ದೇವತಾ ಪರಮೇಶ್ವರನೇ ಇಳಿದು ಬರಬೇಕಿಲ್ಲ ನೋಡಿ. ಆತ ತನ್ನ ಭಕ್ತರಿಗಾಗಿ ಮಾತ್ರ ಬರ್ತಾನೆ. ಈ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಪ್ರಭುಪಾದ ಒತ್ತಿ ಹೇಳಿದ್ದಾರೆ. ಬಲಿಷ್ಠವಾದ ಶರೀರ, ಈ ರಾಕ್ಷಸರ ಶರೀರ ತುಂಬಾ ಬಲಿಷ್ಠವಾಗಿರ್ತದೆ. ಅಂದ್ರೆ 3 ಪ್ಯಾಕ್ಸ್, 7 ಪ್ಯಾಕ್ಸ್, 5 ಪ್ಯಾಕ್ಸ್ ಈ ರೀತಿ ಎಲ್ಲ ಇರ್ತದೆ. ಆದ್ರೂ ಕೂಡ ಬಲಿಷ್ಠ ಇದ್ರು ಕೂಡ ಅವರಿಗೋಸ್ಕರ ಬರುವುದಲ್ಲ ಅಂತೆ, ಅವರನ್ನು ಸಂಹರಿಸಲು ಬರುವುದಲ್ಲ. ಬರುವುದೆಂತ, ಆತ ತನ್ನ ಭಕ್ತರಿಗಾಗಿ ಮಾತ್ರ ಬರುತ್ತಾನೆ. ಭೌತಿಕ ಪ್ರಕೃತಿಯು ನೀಡುವ ಕ್ಲೇಶಗಳು ಪ್ರತಿಯೊಬ್ಬರಿಗೂ ಇರುತ್ತವೆ. ಆದರೆ ಮುಗ್ಧ ಜನರನ್ನು ಮತ್ತು ಜೀವಿಗಳನ್ನು ಕೊಳ್ಳುವುದು, ಸ್ತ್ರೀಯರಿಗೆ ಚಿತ್ರಹಿಂಸೆ ನೀಡುವುದು ಮೊದಲಾದ ದುಷ್ಟರ ಚಟುವಟಿಕೆಗಳು ಎಲ್ಲರಿಗೂ ತೊಂದರೆ ಉಂಟು ಮಾಡುತ್ತವೆ. ಕಲಿಯುಗದಲ್ಲಿ ಇದೆಲ್ಲ ಆಗ್ತಾ ಉಂಟು. ಮುಗ್ಧ ಜನರಿಗೆ ಜೀವನ ಕೊಲ್ಲುವುದು, ಸ್ತ್ರೀಯರಿಗಿಂತ ಚಿತ್ರಹಿಂಸೆ ಕೊಡುವಂಥದ್ದು ಇದೆಲ್ಲ ನಡೀತಾ. ಹಾಗೆ ಕಲಿಯುಗದಲ್ಲಿ ದುಷ್ಟರೇ ಇರುವಂಥದ್ದು. ಹಾಗೆ ಯಾರು ಅಂತ ಕೊಲ್ಲುವಂಥದ್ದು ಭಗವಂತ ಬಂದು. ಭಕ್ತರ ದುಃಖಕ್ಕೆ ಇವೇ ಮೂಲ. ಭಕ್ತರಿಗೆ ಇದು ನೋಡಿ, ಇದನ್ನೆಲ್ಲ ನೋಡುವ ಭಕ್ತರಿಗೆ ದುಃಖ ಆಗ್ತದೆ. ಅದರಿಂದಾಗಿ ಭಗವಂತ ಅವತರಿಸಿ ಬರುತ್ತಾನೆ. ತನ್ನ ನಿಷ್ಠಾವಂತ ಭಕ್ತರಿಗೆ ಸಮಾಧಾನ ನೀಡಲು ಮಾತ್ರ ಆತ ಅವತರಿಸ್ತಾನೆ. ಹಾಗೆ ಭಗವಂತ ಬರುವಂತಹದ್ದು ಭಕ್ತರಿಗೆ ಸಮಾಧಾನ ನೀಡಲು. ಹೇಗೆಂದ್ರೆ ಅದ್ವೈತ ಆಚಾರ್ಯರು ಶಾಲಿಗ್ರಾಮಕ್ಕೆ ಗಂಗಾ ನೀರು ಹಾಕಿ ತುಳಸಿ ಹಾಕಿ ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭು, ಅದ್ವೈತಾಚಾರ್ಯರು ಮಹಾವಿಷ್ಣು ಅವ್ರು ಹೇಳ್ತಿದ್ದಾರೆ, ನನ್ಗೆ ಇವರನ್ನು ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲ, ನೀವು ಸ್ವತಃ ಬನ್ನಿ. ತುಳಸಿ ಆಗ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಶಾಲಿಗ್ರಾಮಕ್ಕೆ, ಬನ್ನಿ ಮಹಾಪ್ರಭು. ಹಾಗೆ ಅವ್ರ ಭಕ್ತರು ಅವರ ಕರೆಗೆ ಬರುವಂತದ್ದು ಚೈತನ್ಯ ಮಹಾಪ್ರಭು, ಭಕ್ತರ ಕರೆಗೆ.
ಹರಿದಾಸ್ ಠಾಕೂರ್ ಇಂಟೆನ್ಸ್ ಜಪ ಮಾಡ್ತಾ ಇದ್ದಾರೆ. ಹರಿದಾಸ್ ಠಾಕೂರ್ಗೋಸ್ಕರ ಬರುವಂತದ್ದು. ಹರಿದಾಸ್ ಠಾಕೂರ್ಗೋಸ್ಕರ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಭಗವಂತ ಬರುವಂತದ್ದು ಭಕ್ತರ ಕರೆಗೆ, ಭಕ್ತರನ್ನು ಸಮಾಧಾನ ಮಾಡ್ಲಿಕ್ಕೆ. ಯಾವ ರೀತಿಯ ಭಕ್ತರು? ಶುದ್ಧ ಭಕ್ತರು, ಮಾಮೂಲಿ ಭಕ್ತರಿಗಲ್ಲ. ಯಾರು ಅವರ ಮನಸ್ಸು ದೇಹ ಎಲ್ಲವನ್ನು, ಮಾನಸ ದೇಹಗೆಯೋ ಜೋಕುಚಿಮೋರ ಅರ್ಪಿತ ದುವಾಪದೆ ನಂದಕಿಶೋರ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ, ಅಂತವರಿಗೋಸ್ಕರ ಬರುವಂತದ್ದು ಭಗವಂತ. ತನ್ನ ನಿಷ್ಠಾವಂತ ಭಕ್ತರಿಗೆ, ನೋಡಿ, ನಿಷ್ಠಾವಂತ ಭಕ್ತರಿಗೆ ಸಮಾಧಾನ ನೀಡೋನು ಮಾತ್ರ ಆತ ಅವತರಿಸ್ತಾನೆ. ಮೇಲ್ನೋಟಕ್ಕೆ ಭಗವಂತ ಪಕ್ಷಪಾತಿ ಎಂದು ತೋರಿದರು. ಈಗ ಹೆಚ್ಚಿನವರು ಹೇಳ್ತಾರೆ ಭಗವಂತ ಪಕ್ಷಪಾತಿ, ನಿಮ್ಗೆ ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ, ನಮ್ಗೆ ಎಂತ ಮಾಡುವುದಿಲ್ಲ, ನೀವು ಕೂಡ ಭಕ್ತಿ ಮಾಡಿ ಭಗವಂತನ ಸೇವೆ ಮಾಡಿ, ನಿಮ್ಗೆ ಕೂಡ ಮಾಡ್ತಾನೆ. ಭಗವಂತ ಪಕ್ಷಪಾತಿ ಅಲ್ಲ. ಈಗ ಹೇಗಂದ್ರೆ ತಂದೆಗೆ 10 ಮಕ್ಕಳಿದ್ದಾರೆ, 9 ಮಕ್ಕಳು ರಾಸ್ಕಲ್ಸ್. ಸಣ್ಣದಿಂದ ತಂದೆ ಹೇಳಿದನ್ನು ಕೇಳಲಿಲ್ಲ. ಈಗ ಲಾಸ್ಟ್ಗೆ ತಂದೆ ಬೆಡ್ ಅಲ್ಲಿ ಇದ್ದಾರೆ, ಒಂದು ಮಗ ನೋಡಿಕೊಳ್ತಾ ಇದ್ದಾನೆ, ಚಂದ ನೋಡ್ಕೊಳ್ತಾ ಇದ್ದಾನೆ. ಲಾಸ್ಟ್ಗೆ ತಂದೆ ಎಂತ ಮಾಡ್ತಾರೆ, ಅವರ ಜಾಗ, ಅವರ ಆಸ್ತಿ ಎಲ್ಲವನ್ನು ಅವನಿಗೆ ಬರೀತಾನೆ. ಈಗ ನಾವು ಹೇಳ್ಬೋದು ತಂದೆ ಅಂತ ಪಕ್ಷಪಾತಿ, 10 ಮಕ್ಕಳಿದ್ದಾರೆ, ಎಲ್ಲರಿಗೂ ಈಕ್ವಲ್ ಆಗಿ ವಿಲ್ಲನ್ ಬರಿಬೇಕಲ್ಲ, ಯಾಕೆ ಬರೀಲಿಲ್ಲ? ಯಾಕೆಂದ್ರೆ ಉಳಿದ ಮಕ್ಕಳು ರಾಸ್ಕಲ್, ಯಾಕೆ ಬರಿಬೇಕು? ಸಣ್ಣದಿಂದ ಕೇಳಲಿಲ್ಲ. ಅದೇ ರೀತಿ ಕೆಲವೊಮ್ಮೆ ನಿಮ್ಗೆ ಆಗ್ತದೆ ಭಗವಂತ ಪಕ್ಷಪಾತಿ, ಭಕ್ತರಿಗೆ ಮಾತ್ರ ಹೆಲ್ಪ್ ಮಾಡುದು, ನಮ್ಗೆ ಮಾಡುದಿಲ್ಲ. ನೀವು ಕೂಡ ಭಕ್ತಿ ಮಾಡಿ, ನೀವು ಕೂಡ ಸೇವೆ ಮಾಡಿ, ಭಗವಂತ ಮಾಡ್ತಾನೆ. ನೋಡಿ, ಇವತ್ತಿನ ಮೆಸೇಜ್ ತುಂಬಾ ಇಂಪಾರ್ಟೆಂಟ್ ಮೆಸೇಜ್. ಇವತ್ತಿನ ಮೆಸೇಜ್ ಇದಕ್ಕೆ ರಿಲೇಟ್ ಆಗ್ತದೆ, ಹಾಗಾಗಿ ಅದನ್ನು ಹೇಳ್ತಾ ಇದ್ದೇನೆ. ಎಸ್, ನೋಡಿ, ಭಗವಂತನ ಕೃಪೆಯಿಂದ ಅವತ್ತಿನ ಮೆಸೇಜ್ ಅವತ್ತು ರಿಲೇಟ್ ಆಗ್ತದೆ. ಇಫ್ ಕೃಷ್ಣ ಡಸ್ ನಾಟ್ ಸಪ್ಲೈ ಯು ದಿಸ್ ಲೈಟ್, ಸನ್ಲೈಟ್, ಯು ವಿಲ್ ಡೈ, ಬಟ್ ಈ ಡಸ್ ನಾಟ್ ಚಾರ್ಜ್ ಎನಿಥಿಂಗ್. ನೋಡಿ, ಭಗವಂತ ನಾವು ಎಲೆಕ್ಟ್ರಿಸಿಟಿ ಪೇ ಮಾಡ್ತೇವೆ, ಈ ಸನ್ಲೈಟಿಗೆ, ಮೂನ್ಲೈಟಿಗೆ ನಾವು ಪೇ ಮಾಡ್ತೇವೆ, ಇಲ್ಲ, ಫ್ರೀ ಆಗಿ ಸಿಗ್ತಾ ಉಂಟು. ಮತ್ತೆ ನಮ್ಗೆ ಯಾವುದು ಗಾಳಿ, ಇದೆಲ್ಲ ಫ್ರೀ ಆಗಿ, ನೀರು, ಬಟ್ ಈ ಡಸ್ ನಾಟ್ ಚಾರ್ಜ್ ಎನಿಥಿಂಗ್. ಬಟ್ ಬಿಕಾಸ್ ಯು ಆರ್ ಹ್ಯೂಮನ್ ಬೀಯಿಂಗ್, ಯು ಶುಡ್ ಟ್ರೈ ಟು ರೀಪೇ. ನಾವು ರೀಪೇ ಮಾಡ್ಬೇಕಂತ. ಓ ಕೃಷ್ಣ ಈಸ್ ಗಿವಿಂಗ್ ಸೋ ಮಚ್ ಫೆಸಿಲಿಟೀಸ್, ಲೆಟ್ ಮಿ ರೆಂಡರ್ ಸಮ್ ಸರ್ವಿಸ್ ಅನ್ ಟು ಹಿಮ್. ಭಕ್ತ ಇದನ್ನು ಮಾಡ್ತಾನೆ. ಭಕ್ತನಿಗೆ ಗೊತ್ತುಂಟು, ಎಸ್, ನಾನು ಭಗವಂತನಿಗೆ ಸೇವೆ ಮಾಡ್ಬೇಕು, ಯಾಕಂದ್ರೆ ಎಲ್ಲವೂ ನನಗೆ ಫ್ರೀ ಕೊಟ್ಟಿದ್ದಾನೆ. ನಮ್ಗೆ ಸೂರ್ಯನ ಕಿರಣ, ಚಂದ್ರನ ಕಿರಣ, ನಮ್ಗೆ ಗಾಳಿ ಉಸಿರಾಡ್ಲಿಕ್ಕೆ, ನಮ್ಗೆ ನೀರು ಕುಡಿಲಿಕ್ಕೆ, ಇಂಥದ್ದೆಲ್ಲ ಸೌಕರ್ಯ ಕೊಟ್ಟಿದ್ದಾನೆ ಭಗವಂತ. ಭಗವಂತನಿಗೆ ನಾನು ಎಂಥದ್ದು ಸೇವೆ ಮಾಡ್ತೇನೆ, ಇದು ಭಕ್ತನಿಗೆ ಗೊತ್ತುಂಟು, ಭಕ್ತ ಮಾಡ್ತಾನೆ. ಅದಕ್ಕೆ ಭಕ್ತನಿಗೋಸ್ಕರ ಭಗವಂತ ಬರ್ತಾನೆ. ಹಾಗಾಗಿ ಒಂದು ನಿಮಿಷ, ಸಾರಿ, ರೆಂಡರ್ ಸರ್ವಿಸ್ ಅಂಟು ಹಿಮ್, ದಿಸ್ ಇಸ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತೆ. ನೋಡಿ, ಇದು ಕೃಷ್ಣ ಪ್ರಜ್ಞೆ. ಭಗವಂತನಿಗೆ ಸೇವೆ ಮಾಡುವುದು ಕೃಷ್ಣ ಪ್ರಜ್ಞೆ. ದಿಸ್ ಇಸ್ ಟು ಅಕ್ನಾಲೆಜ್, ಓ ಗಾಡ್, ಯು ಆರ್ ಸೋ ಕೈಂಡ್, ಯು ಆರ್ ಗಿವಿಂಗ್ ಅಪ್ ಸೋ ಮೆನಿ ಥಿಂಗ್ಸ್, ಸೊ ಐ ಹ್ಯಾವ್ ಕಲೆಕ್ಟೆಡ್ ದಿಸ್ ಫ್ರೂಟ್, ಇಟ್ ಈಸ್ ಯುವರ್ ಫ್ರೂಟ್, ಐ ನೋ, ಸ್ಟಿಲ್ ಪ್ಲೀಸ್ ಆಕ್ಸೆಪ್ಟ್. ಇದು ಕೃಷ್ಣ ಪ್ರಜ್ಞೆ. ಹಾಗಾಗಿ ಭಕ್ತನಿಗೆ ಗೊತ್ತುಂಟು, ಭಕ್ತ ಎಸ್, ಎಲ್ಲ ಕೃಷ್ಣ ಕೊಡುವಂಥದ್ದು, ನಾನು ಅವನಿಗೆ ಸೇವೆ ಮಾಡ್ತಾ ಇದ್ದೇನೆ. ಹಾಗೆ ಭಕ್ತರಿಗೆ ಸಮಾಧಾನ ಮಾಡಲು ಆತ ಅವತಾರ. ಮೇಲ್ನೋಟಕ್ಕೆ ಭಗವಂತ ಪಕ್ಷಪಾತಿ ಎಂದು ತೋರಿದರು. ನೋಡಿ, ಹೆಚ್ಚಿನವರು ಹೇಳ್ತಾರೆ ಪಕ್ಷಪಾತಿ, ಆತ ಪಕ್ಷಪಾತಿ ಅಲ್ಲ. ದುಷ್ಟರನ್ನು ಆತ ಕೊಲ್ಲುವುದು ಸಹ ಅವರ ಬಗೆಗಿನ ಅನುಗ್ರಹದಿಂದಲೇ. ಭಗವಂತನ ಪರಾತ್ಪರನಾದ್ದರಿಂದ ದುಷ್ಟ ಸಂಹಾರದ ಪಕ್ಷಪಾತದ ಆತನ ಚಟುವಟಿಕೆಗಳ ಯಾವ ವ್ಯತ್ಯಾಸವೂ ಇಲ್ಲ. ಎಸ್ ಹರೇ ಕೃಷ್ಣ, ಎಸ್ ಹರೇ ಕೃಷ್ಣ ಪ್ರಶ್ನೆಯಲ್ಲಿ ಕೇಳಬಹುದು. ಎಸ್ ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಎಸ್ ಚಂದ್ರಿಕಾರ್ ಅವರೇ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಕೋಳಿ ಮತ್ತೆ ಕುರಿಗಳನ್ನ ಭಗವಂತನ ಸೃಷ್ಟಿಯಲ್ಲಿ ಇಲ್ದೆ ಹೋಗಿದ್ರೆ ಆ ಪ್ರಾಣಿಗಳಿಗೂ ನೋವಾಗ್ತಿರ್ಲಿಲ್ಲ, ಮತ್ತೆ ಜೀವಿಗಳು ತಮ್ಮ ಇಂದ್ರಿಯ ತೃಪ್ತಿಗಳನ್ನ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅಲ್ವಾ ಪ್ರಭುಜಿ? ಅರ್ಥ ಆಗ್ಲಿಲ್ಲ ನಂಗೆ ಎಂತ. ಕೋಳಿ ಮತ್ತೆ ಈ ಕುರಿಗಳನ್ನ ಭಗವಂತ ಸೃಷ್ಟಿ ಮಾಡದೇ ಇದ್ದಿದ್ರೆ ಆ ಪ್ರಾಣಿಗಳಿಗೂ ತೊಂದರೆ ಆಗ್ತಿರ್ಲಿಲ್ಲ, ಮತ್ತೆ ಜೀವಿಗಳು ನಾವು ಯಾಕೆ ಹೇಳುವಂತದ್ದು? ಮಾಡದೇ ಇದ್ರೆ ಯಾಕೆ? ಮಾಡಿದಕ್ಕೆ ನಾವು ರೆಸ್ಪೆಕ್ಟ್ ಕೊಡುವ, ಮಾಡದೇ ಇದ್ದದನ್ನು ನಾವು ಮಾಡುದು ಬೇಡ, ಹೇಳುದು ಬೇಡ.
ಭಗವಂತನಿಗೆ ಯಾವ್ದು ಬೇಕು ಅದನ್ನು ಮಾಡ್ತಾನೆ. ಮಾಡದೇ ಇದ್ರೆ ಯಾಕೆ? ಮಾಡದೇ ಇದ್ರೆ ಅದಕ್ಕೂ ಸಾಯೋದಿರ್ಲಿಲ್ಲ, ಹಾಗೆಲ್ಲ. ಈಗ ಭಗವಂತ ಮಾಡಿದಾನೆ, ನಾವು ಅದನ್ನು ಕೊಲ್ಬಾರ್ದು ಅಷ್ಟೇ, ಅದು ಪಾಲನೆ. ಮಾಡದೇ ಇದ್ದಿದ್ರೆ ಯಾಕೆ? ಮಾಡದೇ ಇದ್ದಿದ್ರೆ ಬೇಡ. ಈಗ ಭಗವಂತ ಮಾಡಿದ್ದಾನೆ, ನಾವು ಅದನ್ನು ಸೇವ್ ಮಾಡ್ಬೇಕು, ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ತಿಳಿತಾ? ಹಾ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ ಪ್ರಶ್ನೆ? ನೋಡಿ ಕೃಷ್ಣ, ಎಷ್ಟು ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು. ಎಸ್, ಆ ರಶ್ಮಿ ಹರೀಶ್ ಬಾಬು, ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹ್ಮ್ ಪ್ರಭುಜಿ, ಇದು ಕಲ್ಕಿ ಭಗವಾನ್ ಅದೇ ಅವತಾರ ತಾಳ್ತಾರೆ ಅಂತ ಹೇಳಿದ್ರಲ್ಲ ಪ್ರಭುಜಿ. ಹ್ಮ್ ಈಗ ನಮ್ಗೆ ಈ ಕೃಷ್ಣ ರಾಮ ಅವರೆಲ್ಲ ಆಲ್ಮೋಸ್ಟ್ ನಮ್ಮ ಜನಗಳ ಮೀನ್ಸ್ ನಮ್ಮ ಮಧ್ಯನೇ ಇದ್ದು ಅವತಾರಗಳನ್ನ ತೋರ್ಸಿದ್ರು ಅವರೆಲ್ಲ. ಹಾಗಿದ್ರೆ ಈ ಕಲ್ಕಿ ಅವತಾರ ಯಾವ ತರ ಆಗುತ್ತೆ ಪ್ರಭುಜಿ? ಎಲ್ಲ ವಿನಾಶ ಮಾಡೋದು ಅಂದ್ರೆ ವಿನಾಶ ಮಾಡ್ಲಿಕ್ಕೆ ಬರುವಂತದ್ದು ಕಲಿಯುಗದ ಅಲ್ಲಿ ಬರುವಂತದ್ದು. ಈಗ ಕಲಿಯುಗ ಸ್ಟಾರ್ಟ್ ಆಗಿ 5121 ವರ್ಷ ಆಗಿದೆ. ಈ ಕಲಿಯುಗ ಒಟ್ಟಿಗೆ 4,32,000 ವರ್ಷ ಉಂಟು ಒಟ್ಟಿಗೆ. ಹಾಗಾಗಿ ಇನ್ನು 4,27,000 ವರ್ಷ ಉಂಟು ಕಲಿಯುಗ. ಕಲಿಯುಗದ ಎಂಡಿಗೆ ಬರುವಂತದ್ದು ಒರಿಸ್ಸಾದಲ್ಲಿ ಬರುವಂತದ್ದು, ತಂದೆಯ ಹೆಸರು ತಾಯಿಯ ಹೆಸರು ಎಲ್ಲ ಉಂಟು. ಆಗ ಬಂದು ವೈಟ್ ಹಾರ್ಸ್ ಅಲ್ಲಿ ಬಂದು ಈ ದೊಡ್ಡ ಖಡ್ಗದಲ್ಲಿ ಎಲ್ಲರನ್ನ ತಲೆ ಕಟ್ ಮಾಡುವಂತದ್ದು ಉಂಟು. ಅದೇ ಈಗ ರಾಮ ಕೃಷ್ಣ ಎಲ್ಲ ಹೇಗ್ ಜನನ ಪಡೆದ್ರು ಅದೇ ರೀತಿ ಜನನ ಪಡೆದು ವಿನಾಶ ಮಾಡ್ತಾರ ಪ್ರಭುಜಿ? ಹೌದಪ್ಪ, ಭಗವಂತನ ಜನನ ಹೇಗೆ ಅಂದ್ರೆ ಅದು ಟ್ರಾನ್ಸ್ಡೆಂಟಲ್, ನಮ್ಮಾಗೆ ಅಲ್ಲ. ಕಲ್ಕಿ ಭಗವಾನ್, ಹಾಗಾಗಿ ಕಲ್ಕಿ ಟ್ರಾನ್ಸ್ಡೆಂಟಲ್ ಜನ್ಮ ಸಿಗುವಂತದ್ದು. ಚೈತನ್ಯ ಮಹಾಪ್ರಭು ಕೂಡ ಟ್ರಾನ್ಸ್ಡೆಂಟಲ್. ಹಾಗೆ ಭಗವಂತನ ಜನ್ಮ ನಮ್ಮ ಜನ್ಮ ಸೇಮ್ ಅಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಬೇರೆ ಯಾರ ಪ್ರಶ್ನೆ? ಎಸ್, ಯಾರ ಪ್ರಶ್ನೆ ಇಲ್ವಾ? ಇಲ್ಲದ್ರೆ ನಾವು ಮುಕ್ತಾಯ ಮಾಡುವ.